ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅದ್ಯ ನ ತಮಸ ಪಾರ ದ್ವಯೋಪಾಸಾದಿತ ಪ್ರಭೋ ಭ್ರಾಮ್ಯತಾಂ ನಷ್ಟ ದೃಷ್ಟಿನಾಂ ಕರ್ಮಭಿರ್ ದೈವ ಸಂಹಿತೈಹಿ. ಸೊ ಇಲ್ಲಿ ಪೃಥು ಮಹಾರಾಜ ಪ್ರಜೆಗಳು ಅವರ ಕೃಷ್ಣ ಪ್ರಜ್ಞೆ ಸ್ಥಿತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಶ್ಲೋಕದಿಂದ ಸಂಪೂರ್ಣವಾಗಿ ಅವರು ಅರಿತಿದ್ದಾರೆ. ಅವರ ಪೃಥು ಮಹಾರಾಜನ ಪ್ರಜೆಗಳಾಗಿ ಯಥಾ ರಾಜ ಸದಾ ಪ್ರಜಾ. ಸೊ ಹಾಗೆ ಅವರು ಕೂಡ ಈಗ ಸಂಪೂರ್ಣ ಕೃಷ್ಣ ಪ್ರಜ್ಞೆ ಪಥದಲ್ಲಿದ್ದಾರೆ. ಮತ್ತೆ ಅವರ ತಮ್ಮ ಸ್ಥಿತಿಯನ್ನು, ನಮ್ಮೆಲ್ಲರ ಸನ್ನಿವೇಶವನ್ನು ಈ ಶ್ಲೋಕದಲ್ಲಿ ಅಷ್ಟು ಸೂಕ್ತವಾಗಿ ಅವರು ವಿವರಿಸ್ತಾ ಇದ್ದಾರೆ. ಸೊ ಕರ್ಮಭೀರ್ ದೈವ ಸಂಹಿತೈ, ಕರ್ಮಭಿ. ಸೊ ಅವರು ಒಪ್ಕೊಳ್ತಾ ಇದ್ದಾರೆ. ಸೊ ಪ್ರತಿಯೊಂದು ಈ ಜೀವನದಲ್ಲಿ, ಈ ಜಗತ್ತಿನಲ್ಲಿ ನಡೀತಾ ಇರೋದು ನಮ್ಮ ಕರ್ಮದಿಂದ. ಸೊ ನಮ್ಮ ಕರ್ಮ, ಕಾಮ್ಯ ಕರ್ಮ, ಸೊ ನಮ್ಮ ಇಚ್ಛೆ, ಸೊ ಇಚ್ಛೆಗೆ ತಕ್ಕಂತೆ ನಮ್ಮ ಚಟುವಟಿಕೆಗಳು, ಸೊ ಮತ್ತೆ ಅದರಿಂದ ಉಂಟಾದ ಪ್ರತಿಕ್ರಿಯೆ, ಪಾಪಕರ್ಮ ಪುಣ್ಯಕರ್ಮ. ಸೊ ಹೀಗೆ ಈ ಜೀವನದುದ್ದಕ್ಕೂ ನಮ್ಮ ಚಟುವಟಿಕೆಗಳು ನಡೆಯುತ್ತೆ. ಮತ್ತೆ ಹಾಗೆಯೇ ಜನ್ಮ ಜನ್ಮಕ್ಕೂ ನಮ್ಮ ಚಟುವಟಿಕೆಗಳು ಮುಂದುವರಿಯುತ್ತೆ. ಸೊ ಇದು ನಿಲ್ಲೋದಿಲ್ಲ. ಯಾಕಂದ್ರೆ ಎಲ್ಲ ಚಟುವಟಿಕೆಗಳಿಗೆ ನಮಗೆ ಪ್ರತಿಕ್ರಿಯೆ ಸಿಗ್ಲಿಲ್ಲ, ನಮ್ಗೆ ಈ ಜೀವನದಲ್ಲಿ ಸಿಗ್ಲಿಲ್ಲ. ಸೊ ಹಾಗಾಗಿ ಅದು ಸಿಗ್ಬೇಕು. ಮತ್ತೆ ಸಿಗ್ಬೇಕು ಅಂದ್ರೆ ಮತ್ತೆ ಇನ್ನೊಂದು ಜನ್ಮ ಪಡಿಬೇಕು. ಸೊ ಅದು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಪುಣ್ಯ ಆಗಿರ್ಬೋದು, ಪಾಪ ಆಗಿರ್ಬೋದು, ಅದು ಪ್ರತಿಕ್ರಿಯೆ ಆಗ್ಲಿಲ್ಲ, ನಮ್ಗೆ ಫಿನಿಶ್ ಆಗ್ಲಿಲ್ಲ ಈ ಜೀವನದಲ್ಲಿ. ಸೊ ಇನಿಷಿಯಲ್ ಫಿನಿಶ್ ಆಗ್ಲಿಲ್ಲ, ಮತ್ತೆ ಎಲ್ಲಿ ಸಿಗುತ್ತೆ ಅದು ಮುಂದಿನ ಜನ್ಮದಲ್ಲಿ. ಯಾಕಂದ್ರೆ ಈ ಫಿನಿಶ್ ತುಂಬಾ ಮುಗಿಯೋದು ದೇಹ ಅಷ್ಟೇ. ಆದ್ರೆ ನಾವು ದೇಹ ಅಲ್ಲ, ನಾವು ಆತ್ಮ. ಸೊ ಪ್ರಜ್ಞೆ ಅನ್ನೋದು ಇದು ಮುಂದುವರಿಯುತ್ತೆ. ಪ್ರಜ್ಞೆ ಅನ್ನೋದು ಯಾವಾಗ್ಲೂ ಇದೆ. ಇದು ಪ್ರಜ್ಞೆ ಈ ದೇಹದಲ್ಲೇ ಬೇರೆ ಬೇರೆ ಹಂತಗಳಲ್ಲಿದೆ. ನಾವು ಎಚ್ಚರವಾಗಿರೋ ಒಂದು ರೀತಿ ಪ್ರಜ್ಞೆ. ಅವಾಗ ಮನಸ್ಸು, ದೇಹ ಎಲ್ಲವೂ ಒಂದು ರೀತಿ ನಮ್ಮ ಎಚ್ಚರಿಕೆಯಲ್ಲಿ ಇದೆ, ಗೋಚರವಾಗ್ತಾ ಇದೆ. ಆದ್ರೆ ಇನ್ನೊಂದು ನಿದ್ದೆ ಮಾಡಿದಾಗ ಅಷ್ಟಿಲ್ಲ, ಇದೆ, ಅಲ್ಲೂ ಕೂಡ ಪ್ರಜ್ಞೆ ಇದೆ. ಆದರೆ ಒಂದು ರೀತಿ ತಾತ್ಕಾಲಿಕವಾಗಿ ಇಲ್ಲ ತರ ಅನ್ಸುತ್ತೆ. ಆದ್ರೆ ಮತ್ತೆ ಕನಸಿನಲ್ಲಿ ಮತ್ತೆ ಎಚ್ಚರವಾಗುತ್ತೆ ಆ ಪ್ರಜ್ಞೆ. ಅದು ಇನ್ನೊಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಮಗೆ ಎಷ್ಟೆಷ್ಟೋ ಇಚ್ಛೆಗಳು, ಎಷ್ಟೆಷ್ಟೋ ಅದು ಆ ಕನಸಿನಲ್ಲಿ ಆ ರೀತಿಯಲ್ಲಿ ಮನಸ್ಸು ನಮ್ಮನ್ನು ಕರೆದೊಯ್ತಾ ಅಲ್ಲೂ ನಮಗೆ ಅನುಭವಗಳಾಗುತ್ತೆ. ಅಲ್ಲೂ ಚಟುವಟಿಕೆಗಳು ಮಾಡ್ತಾ ಇದ್ದೇವೇನೋ, ಅಲ್ಲೂ ಕೂಡ ಸುಖ ದುಃಖವನ್ನು ಅನುಭವಿಸ್ತಾ ಇದ್ದೇವೇನೋ, ಅಲ್ಲೂ ಕೂಡ ನಮ್ಮ ಎಷ್ಟೋ ಹೇಗೆ ನಾವು ಎಚ್ಚರ ಜೀವನದಲ್ಲಿದ್ದೇವೆ ಹಾಗೆ ಒಂದು ಅನುಭವ, ಹಾಗೆ ಒಂದು ಭಯ ಆಗ್ಬೋದು, ಹಾಗೆ ಒಂದು ಅಷ್ಟು ಅತಿಯಾದ ಆನಂದ ಆಗ್ಬೋದು. ಸೊ ಏನೇನೋ ಅನುಭವಗಳು. ಸೊ ಪ್ರಜ್ಞೆ ಮುಂದುವರಿತಾ ಇದೆ. ಪ್ರಜ್ಞೆ ಈ ದೇಹದ ಬೇರೆ ಸ್ಥಿತಿಗಳಲ್ಲಿ ಮುಂದುವರಿತಾ ಇದೆ. ಎಚ್ಚರವಾದ ಹಗಲಿನಲ್ಲೂ ಮುಂದುವರಿಯುತ್ತೆ, ಮಲಗಿದ ರಾತ್ರಿಯಲ್ಲೂ ಕೂಡ ಮುಂದುವರಿಯುತ್ತೆ. ಸೊ ನಿದ್ದೆಯಲ್ಲೂ ಇದೆ ಪ್ರಜ್ಞೆ ಅನ್ನೋದು, ಅದು ನಿಲ್ಲೋದಿಲ್ಲ. ಸ್ವಲ್ಪ ಸಮಯ ಹಾಗೆ ನಾವು ಯಾವುದೋ ಒಂದು ಮದ್ದಿನಿಂದನೋ ಯಾವುದೋ ಒಂದು ಇದರಿಂದ ಪ್ರಜ್ಞೆ ಇಲ್ಲ ತರ ಅನ್ಸುತ್ತೆ, ಅನ್ಕಾನ್ಶಿಯಸ್. ಇಲ್ಲ, ಪ್ರಜ್ಞೆ ತಪ್ಪೋಗಿದೆ, ಇಲ್ಲ, ಅದು ತಾತ್ಕಾಲಿಕ ಅಷ್ಟೇ, ಅದು ಪರ್ಮನೆಂಟ್ ಅಲ್ಲ. ಮತ್ತೆ ಅದು ಪ್ರಜ್ಞೆ ಬರುತ್ತೆ ವಾಪಸ್. ಮತ್ತೆ ಒಂದು ಕನಸಿನ ರೀತಿಯಲ್ಲ ಇನ್ನೊಂದಲ್ಲ ಮುಂದುವರಿಯುತ್ತೆ. ಮತ್ತೆ ನಾವು ಎಚ್ಚರ ಸ್ಥಿತಿಗೆ, ಈ ಬಾಹ್ಯ ದೇಹದಲ್ಲಿ ಮತ್ತೆ ಎಚ್ಚರಿಕೆಯನ್ನು ಹೊಂದುತ್ತೆ. ಸೊ ಈ ಪ್ರಜ್ಞೆ ಅನ್ನೋದು ಇದಕ್ಕೆ ಅಂತ್ಯ ಇಲ್ಲ. ಸೊ ಈ ಪ್ರಜ್ಞೆ ಅನ್ನೋದು ನಮ್ಮ ನಾವು ಆತ್ಮದ ಇದು ಒಂದು ಲಕ್ಷಣ ಆಯ್ತು. ಸೊ ನಾವು ಇದ್ದೇವೆ ಈ ಜನ್ಮದಲ್ಲೇ, ಈ ಜೀವನದಲ್ಲೇ, ಈ ದೇಹದಲ್ಲೇ ನಾವು ಈ ಪ್ರಜ್ಞೆಯನ್ನು ಸತತವಾಗಿ ನೋಡ್ತಾ ಇದ್ದೇವೆ. ತಾತ್ಕಾಲಿಕವಾಗಿ ಪ್ರಜ್ಞೆ ಇಲ್ಲ ತರ ಅನ್ನುತ್ತೆ, ಆದ್ರೆ ಮತ್ತೆ ಮುಂದುವರಿಯುತ್ತೆ ಪ್ರಜ್ಞೆ. ಈ ಜಾಗೃತಿ ಇದು ಇದ್ದೇ ಇದೆ. ಯಾವ ರೀತಿಯಲ್ಲಿದೆ, ಒಂದು ಹೆಚ್ಚಾಗಿ ಕಡಿಮೆಯಾಗಿ ಇರ್ಬೋದು, ಆದ್ರೆ ಇದ್ದೇ ಇದೆ, ಸತತವಾಗಿದೆ. ಸೊ ಹಾಗೆ ಭಗವಂತನ ಹೇಳೋದು, ಈ ಪ್ರಜ್ಞೆ ಅನ್ನೋದು ಮುಂದುವರಿಯುತ್ತೆ. ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರ ತತ್ರ ನ ಮುಹ್ಯತಿ. ಸೊ ಈ ಪ್ರಜ್ಞೆ ಅನ್ನೋದು ಈ ಜೀವನದಲ್ಲೇ ನಮಗೆ ಬೇರೆ ಬೇರೆ ಹಂತಗಳು. ಒಂದು ಮಗುವಾಗಿದ್ದಾಗ ಒಂದು ರೀತಿಯ ಪ್ರಜ್ಞೆ,
ಒಂದು ರೀತಿಯ ಚಟುವಟಿಕೆ, ಮತ್ತೆ ಯವನ ಸ್ಥಿತಿಯಲ್ಲಿ ಒಂದು ರೀತಿಯ ಪ್ರಜ್ಞೆ, ಒಂದು ರೀತಿಯ ಚಟುವಟಿಕೆಗಳು, ಮತ್ತೆ ಮಧ್ಯಸ್ಥ ಜೀವನ, ಮತ್ತೆ ವೃದ್ಧಾವಸ್ಥೆ ಜೀವನ. ಸೊ ಹೀಗೆ ಬೆಳವಣಿಗೆ ಬದಲಾಗ್ತಾ ಆಗ್ತಾ ಸ್ವಲ್ಪ ಪ್ರಜ್ಞೆ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ತೋರಿಸ್ಕೊಂಡು ಚಟುವಟಿಕೆಗಳಾಗತ್ತೆ, ಆದ್ರೆ ಪ್ರಜ್ಞೆ ಇದೆ. ಕೃಷ್ಣ ಹೇಳೋದು ಹಾಗೆ, ಈ ಪ್ರಜ್ಞೆ ಅನ್ನೋದು ಇದು ಇದ್ದೇ ಇದ್ರೆ ತಥಾ ದೇಹ ಅಂತರ ಪ್ರಾಪ್ತಿ, ಮತ್ತೊಂದು ದೇಹಕ್ಕೆ ಪ್ರಜ್ಞೆ, ಈ ಆತ್ಮ ಇನ್ನೊಂದು ದೇಹವನ್ನು ಪಡೆಯುತ್ತೆ. ಈ ದೇಹದ ಬದಲಾವಣೆ ಆಯ್ತು, ಆದ್ರೆ ಆ ಪ್ರಜ್ಞೆ ಅನ್ನೋದು ನಾನು, ನನ್ನ 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 ಅನುಭವಗಳು, ನನ್ನ ಚಟುವಟಿಕೆಗಳು, ಅದು ಎಲ್ಲ ಇದರಲ್ಲೂ ಇದ್ದೇ ಇದೆ. ಹೀಗೆ ಒಂದು ಸಲ ಅನುಭವ, ನಾವು ಸೈಕಲಲ್ಲಿ ಹೋದ್ರೆ ಒಂದು ರೀತಿಯ ಅನುಭವ, ನಾವು ಇನ್ನೊಂದು ಕಾರಲ್ಲಿ ಹೋದ್ರೆ ಒಂದು ರೀತಿ ಅನುಭವ, ಇನ್ನೊಂದು ಪ್ಲೇನಲ್ಲಿ ಹೋದ್ರೆ ಒಂದು ರೀತಿ ಅನುಭವ. ಸೊ ಈ ರೀತಿ ಬೇರೆ ಬೇರೆ, ಆದ್ರೆ ನಾನು ಅನುಭವಿಸಿರೋ ವ್ಯಕ್ತಿ ನಾನು ಇದ್ದೇ ಇದ್ದೆ, ನಾನು ಬೇರೆ ಅಲ್ಲ, ನಾನು ಅದೇ ವ್ಯಕ್ತಿ, ಬೇರೆ ಬೇರೆ ಇದರಲ್ಲಿ ವಾಹನಗಳಲ್ಲಿ ಬೇರೆ ಬೇರೆ ರೀತಿ ಅನುಭವ ಆಗ್ತಾ ಇದೆ ಅಷ್ಟೇ. ಸೊ ಹಾಗೆ ಬೇರೆ ಬೇರೆ ರೀತಿ ದೇಹದಲ್ಲಿ ಬೇರೆ ಬೇರೆ ಅನುಭವ ಆಗುತ್ತೆ, ಆದ್ರೆ ಅನುಭವಿಸಿರೋ ವ್ಯಕ್ತಿ ನಾನು. ಹಾಗೆ ಇಲ್ಲಿ ಭಗವಂತನ ಹೇಳೋದು ತಥಾ ದೇಹ ಅಂತರ ಪ್ರಾಪ್ತಿ. ಸೊ ನಮಗೆ ಮರು ದೇಹ ಸಿಗುತ್ತೆ, ಮರು ಜನ್ಮ ಸಿಗುತ್ತೆ, ಆದ್ರೆ ಹೇಗೆ ಸಿಗುತ್ತೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ಕರ್ಮ ಬಿರ್ ದೈವ ಸಂಹಿತೈ. ಕರ್ಮ, ನಮ್ಮ ಕರ್ಮದಿಂದ ಹಾಗೆ ನಮಗೆ ಸಿಗುವಂಥದ್ದು. ಆಮೇಲೆ ದೈವ ಸಂಹಿತೈ, ಸೊ ಇದಕ್ಕೂ ನಿರ್ದೇಶಕನು ಭಗವಂತನಿದ್ದಾನೆ. ಅದನ್ನು ಏನೋ ಒಂದು ಯಾವ ಕಾರಣವಿಲ್ಲದೆ ಇಲ್ಲ, ಕರ್ಮಣ ದೈವ ನೇತ್ರೇಣ ಜಂತೋರ್ ದೇಹ ಉಪಪತ್ತಯೇ ಅಂತಾನೆ ಇನ್ನೊಂದ್ ಕಡೆ ಹೇಳೋದು. ಕರ್ಮಣ, ಒಂದು ಕರ್ಮ, ನಮ್ಮ ಕರ್ಮ ಇದೆ, ಆದ್ರೆ ಅದರ ಮೇಲೆ ನಿರ್ದೇಶಿಸುವ ದೈವ ನೇತ್ರೇಣ, ಭಗವಂತನ ನಿರ್ವಹಣೆ, ಭಗವಂತನ ಮಾರ್ಗದರ್ಶನ, ಅವನ ಪ್ರಕೃತಿಯ ನಿಯಮಗಳು, ಸೊ ಅದು ಕೂಡ ಇದೆ. ಸೊ ಕರ್ಮ ಬೀರ್ ದೈವ ಸಂಹಿತೆ, ದೈವ ಭಗವಂತನ ಪ್ರಕೃತಿಯ ನಿರ್ದೇಶನ, ಭಗವಂತನ ಪ್ರಕೃತಿ ಕೂಡ ಸ್ವತಂತ್ರ ಅಲ್ಲ, ಅದು ಭಗವಂತನ ನಿರ್ದೇಶನ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶ, ಮತ್ತೆ ಮಯಾ ಅಧ್ಯಕ್ಷೇನ ಪ್ರಕೃತಿ. ಸೊ ನಮಗೆ ನಿರ್ದೇಶಿಸುವ ಭಗವಂತನ ಭೌತಿಕ ಪ್ರಕೃತಿ ಇದೆ, ಭಗವಂತನ ಬಹಿರಂಗ ಶಕ್ತಿ ಇದು. ಸೊ ಅದನ್ನು ಮೇಲೆ ನಿರ್ವಹಿಸುವವನು ಭಗವಂತನಿದ್ದ. ಸೊ ಇದು ಅವರು ಎಷ್ಟು ರೀತಿಯಾಗಿ ಅಷ್ಟು ಸರಿಯಾಗಿ ಅವರು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅರ್ಥ ಮಾಡ್ಕೊಂಡು ನಮ್ಮ ಈ ಜೀವನದ ಚಟುವಟಿಕೆಗಳು, ನಮ್ಮ ಸುಖ ದುಃಖ, ನಮ್ಮ ಮೇಲೆ ಕೆಳಗೆ ಈ ರೀತಿಯ ಅನುಭವಗಳು, ಇದೆಲ್ಲವೂ ಕೂಡ ನಮ್ಮ ಕರ್ಮದಿಂದಲೇ. ಮತ್ತೆ ಆ ಕರ್ಮ ದೈವ ಸನ್ನಿಧೈ, ಭಗವಂತನ ಬಾಹ್ಯ ಪ್ರಕೃತಿ, ಬಹಿರಂಗ ಪ್ರಕೃತಿ, ಮತ್ತೆ ಅದರ ಮೇಲೆ ಭಗವಂತನ ನಿರ್ದೇಶನ, ಅದರಿಂದಲೇ ಇದು ನಡೀತಾ ಇದೆ. ಆದ್ರೆ ನಮ್ಮ ಸ್ಥಿತಿ, ಆದ್ರೆ ಇವತ್ತು ಯಾಕೆ ಈ ರೀತಿ ಮುಂದುವರಿತಾ ಇದೆ, ನಮ್ಗೆ ಮುಂದುವರಿತಾ ಇದೆ ಅಂದ್ರೆ ನಾವು ನಷ್ಟ ದೃಷ್ಟಿನ, ನಾವು ನಮ್ಮ ನಿಜವಾದ ದೃಷ್ಟಿಯನ್ನು ಕಳ್ಕೊಂಡ್ಬಿಟ್ಟಿದೆ. ಸೊ ನಿಜವಾದ ದೃಷ್ಟಿ ಅಂದ್ರೆ ನಾವು ಆತ್ಮದರ್ಶನ, ನಾವು ಆತ್ಮ, ನಾವು ಭಗವಂತನ ನಿತ್ಯ ಅಂಶ, ನಿತ್ಯ ಸೇವಕರು. ಸೊ ನಾವು ಕೃಷ್ಣ ಪ್ರಜ್ಞ ಜೀವಿಗಳು, ಮಮೈವ ಅಂಶ ಜೀವಲೋಕ ಜೀವಭೂತ ಸನಾತನ. ಆದ್ರೆ ಇಲ್ಲ ನಮ್ಗೆ ಇವತ್ತು ಆ ದೃಷ್ಟಿ ಇಲ್ಲ ನಮಗೆ. ನಾನು ಸ್ವತಂತ್ರನು, ನಾನು ಭೋಕ್ತನು, ನಾನು ಸೊ ನನ್ನ ಇಂದ್ರಿಯ ಸುಖದಲ್ಲಿ ನಾನು ಹೇಗೆ ಆನಂದವನ್ನು ಪಡೆಯೋದು, ಸೊ ಹೀಗೆ ನಾನು ಈ ದೃಷ್ಟಿಯಲ್ಲಿದ್ದೇನೆ. ನಾನು ನಿಜವಾದ ದೃಷ್ಟಿ, ನನ್ನ ಕೃಷ್ಣ ಪ್ರಜ್ಞೆ ದೃಷ್ಟಿಯಲ್ಲಿ ನಾನು ಇಲ್ಲ. ಸೊ ಹೀಗೆ ಅವರದು ವ್ಯಕ್ತಪಡಿಸ್ತಾ ಇದ್ದಾರೆ, ನಷ್ಟ ದೃಷ್ಟಿನ. ಸೊ ನಮ್ಮ ದೃಷ್ಟಿ ಇಲ್ಲದೆ ಇರೋದ ಕಾರಣ ನಾವು ಈ ಕರ್ಮ ಅದರಲ್ಲಿ ಬಂಧಿತರಾಗಿ ನಾವು ದೈವ ನಿರ್ದೇಶನದಿಂದ ಭ್ರಾಮ್ಯತಾ ಅಂದ್ರೆ ಮತ್ತೆ ನಾವು ಸುತ್ತಾ ಇದ್ದೇವೆ. ಸೊ ಒಂದು ಇದಿರುತ್ತಲ್ಲ, ಅದ ಆಟದ ಇದು, ಅಲ್ಲಿ ಮೇಲೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ, ಮತ್ತೆ ಮೇಲೋಗುತ್ತೆ ಕೆಳಗೆ ಬರುತ್ತೆ. ಆ ಒಂದು ಇದ್ರಲ್ಲಿ ನಾವು ಸರ್ಕಸ್ ಬೇರೆ ಇನ್ನೊಂದು ಯಾವುದೋ ಇದ್ರಲ್ಲೆಲ್ಲ ನೋಡ್ತೀವಿ. ಸೊ ಆ ರೀತಿ ನಮ್ದು ಭ್ರಮಣ, ಒಂದು ದೇಹದಿಂದ ಇನ್ನೊಂದು ದೇಹ, ಇನ್ನೊಂದು ದೇಹದಿಂದ ಇನ್ನೊಂದು ದೇಹ, ಇನ್ನೊಂದು ದೇಹದಿಂದ ಒಮ್ಮೊಮ್ಮೆ ಒಳ್ಳೆಯ ದೇವತಾ ದೇಹ ಸಿಗ್ಬೋದು, ಬಹಳ ಸುಖ, ಭೌತಿಕ ಸುಖವನ್ನು ಅನುಭವಿಸೋ ಸ್ಥಿತಿ. ಇನ್ನೊಂದ್ಸಲ ನರಕ ಸದೃಶ ಜೀವನ ಸಿಗ್ಬೋದು, ಸೊ ಬಹಳ ಕಷ್ಟಗಳ ಸ್ಥಿತಿ. ಸೊ ಇದು ನಡೀತಾ ಇದೆ, ಇದು ಭ್ರಮಣ, ಇದು ಸುತ್ತಾ ಇದ್ದೇವೆ ಒಂದಾದ್ಮೇಲೆ. ಸೊ ನಷ್ಟ ದೃಷ್ಟಿನ ಭ್ರಾಮ್ಯತಾ. ಸೊ ಹೀಗೆ ನಮ್ಮ ಸ್ಥಿತಿ, ಹೀಗೆ ನಾವು ಸಿಕ್ಕಿ ಬಿದ್ದಿದ್ದೆವು. ಆದ್ರೆ ಈಗ ನಮಗೆ ಅದ್ಯ ನ ತಮಸ, ಇವತ್ತು ನಮಗೆ ಇದೆಲ್ಲ ನಿಮ್ಮಿಂದ, ಇದರಿಂದ ನಮಗೆ ಈ ತಮಸ, ಈ ಲೌಕಿಕ ಅಸ್ತಿತ್ವ
ಕತ್ತಲೆ, ತಮಸ್ಸಿ, ಭೌತಿಕ ಜಗತ್ತು ತಮಸ್ಸಿದೆ. ಇದು ಇಲ್ಲಿ ಅಜ್ಞಾನ ಇದು. ಸೊ ಎಲ್ಲ ಹೆಚ್ಚಾಗಿ ಅಜ್ಞಾನದ ಕತ್ತಲೆ ಹೆಚ್ಚಾಗಿ, ಇದರಿಂದಲೇ ನಮಗೆ ನಮ್ಮ ಅಸ್ತಿತ್ವ ನಮ್ಮದು, ಇದನ್ನ ಈ ಪೊರೆಗಳು ನಮ್ಮನ್ನು ಮುಚ್ಚಿಟ್ಟಿದೆ ನಮಗೆ, ತಮಸ. ಸೊ ಈ ಇದರಿಂದ ನಮ್ಮನ್ನು ಇವತ್ತು ನೀವು ಹೊರಗೆ ಬರೋ ಒಂದು ಇದನ್ನು ತೋರಿಸಿದ್ದೀರಾ. ತ್ವಯಾ ಉಪಾಸಾದಿತ ಪ್ರಭೋ ಪ್ರಭೋ ಸೊ ಅವರು ಅವರ ಕೃತಜ್ಞತೆಗಳನ್ನು ಅರ್ಪಿಸುತ್ತಿದ್ದಾರೆ. ಸೊ ನಿಮ್ಮ ಮಾರ್ಗದರ್ಶನದಿಂದ, ನಿಮ್ಮ ಒಂದು ರಕ್ಷಣೆಯಿಂದ ಈಗ ನಮಗೆ ಇದರಿಂದ ಹೊರಗೆ ಬರುವ ಒಂದು ಸೂಚನೆ, ಹೊರಗೆ ಬರುವ ಒಂದು ದೃಷ್ಟಿ, ಹೊರಗೆ ಬರುವ ಒಂದು ಅವಕಾಶ ನಮಗೆ ಸಿಕ್ಕಿದೆ ಅಂತ ಅವರು ಪೃಥು ಮಹಾರಾಜರನ್ನ ಕೃತಜ್ಞ ಭಾವದಿಂದ ಅವರು ಹೃತ್ಪೂರ್ವಕವಾಗಿ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಇದು ನಮ್ಮ ಸ್ಥಿತಿ. ಸೊ ಭೌತಿಕ ಸ್ಥಿತಿಯಲ್ಲಿ ಗುರು ನಮಗೆ ಹೀಗೆ ಮಾಡೋದು. ನಮಗೆ ಓಂ ಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ಉನ್ಮೀಲಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಸೊ ನಾವು ಅಜ್ಞಾನದ ಸಾಗರದಲ್ಲಿ, ಅಜ್ಞಾನದ ಕತ್ತಲೆಯಲ್ಲಿ ನಾವು ಹುಟ್ಟಿದ್ದೇವೆ. ಆದರೆ ಗುರು ನಮಗೆ ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕು ಕೊಡ್ತಾ ನಮಗೆ ಅವರು ನಮಗೆ ಹೊಸ ಜೀವನ ಮತ್ತೆ ನಾವು ಭಗವದ್ಧಾಮಕ್ಕೆ ಹೋಗುವ ಒಂದು ಇದನ್ನು ಅವರು ಒದಗಿಸಿಕೊಡ್ತಾರೆ ಅವರು. ಸೊ ಹೀಗೆ ಪೃಥು ಮಹಾರಾಜರು ತಮ್ಮ ಪ್ರಜೆಗಳಿಗೆ ಗುರು ಕೂಡ ಅವರು. ಸೊ ಅವರು ರಾಜ ಹೌದು, ರಾಜ ಜೊತೆಗೆ ಭಗವಂತನ ಪ್ರತಿನಿಧಿ ಆಗಿರೋದ್ರಿಂದ ಅವರು ಗುರು ಕೂಡ, ಸರಿಯಾದ ಮಾರ್ಗದರ್ಶನ ಅವರಿಗೆ. ಸೊ ಇಲ್ಲ ಅಂದ್ರೆ ನಮ್ಮ ಜೀವನ ನಷ್ಟ ದೃಷ್ಟಿ ಅಂದ್ರೆ ಹೇಳೋದು ಪರಾಭವತ್ ತಾವತ್ ಅಬೋಧ ಜಾತ ಯಾವನ್ನ ಜಿಜ್ಞಾಸತ ಆತ್ಮತತ್ವಂ. ಸೊ ನಾವು ಹುಟ್ಟಿದಾನೆ ನಮಗೆ ನಮ್ಮ ಜೀವನ ಸೋಲು. ಯಾವಾಗವರೆಗೂ ಸೋಲು ಅಂದ್ರೆ ನಾವು ಯಾವಾಗವರೆಗೂ ನಾವು ಈ ಚಿಂತನೆಗೆ, ಈ ಒಂದು ಭಕ್ತಿ ಚಟುವಟಿಕೆಗಳಿಗೆ ನಾವು ಎಚ್ಚರವಾಗುತ್ತೇವೆ. ಅಷ್ಟವರೆಗೂ ಹೇಳೋದು ಪ್ರತಿ ಜನ್ಮ, ಈ ಜನ್ಮನೇ ಅಲ್ಲ, ಹಿಂದೆ ಆಗಿದೆಲ್ಲ ಜನ್ಮಗಳು ಮತ್ತೆ ಮುಂಬರುವ ಜನ್ಮಗಳು ಕೂಡ ಎಲ್ಲವೂ ಕೂಡ ಪರಾಭವ ಅಂದ್ರೆ ಸೋಲೆ. ಭಾಗವತ ಹೇಳುತ್ತೆ, ಸೋಲಿನಿಂದನೇ ನಾವು ಆರಂಭಿಸಿ ಸೋಲಿನಿಂದನೇ ಮುಕ್ತಾಯ. ಸೊ ಯಾವಾಗ ನಾವು ಜಯ ಅಂದ್ರೆ ನಾವು ಈ ಆತ್ಮದೃಷ್ಟಿ, ಕೃಷ್ಣ ಪ್ರಜ್ಞೆ ಇದಕ್ಕೆ ನೆಲೆಗೆ ಬರೋ ಇದರಲ್ಲಿ ನಾವು ಪ್ರಯತ್ನ ಪಟ್ರೆ, ಆ ಒಂದು ಚಿಂತನೆಗೆ ಬಂದ್ರೆ ಅವಾಗ ಅದು ಜಯ ಆಗೋ ಒಂದು ಮಾರ್ಗ. ಇಲ್ಲಾಂದ್ರೆ ಪರಾಭವ ತಾವತ್ ಅಬೋಧ ಜಾತ. ಅಬೋಧ ಮುಕ್ತ ಅಜ್ಞಾನ, ಹಾಗೆ ಸಾಹಿತ್ಯ ಕೂಡ ನಾವು ಅಜ್ಞಾನದಿಂದನೇ ಇಲ್ಲ. ನಾವು ಭಗವಂತನು ಹೇಳಿದಾನೆ ಗೀತೆಯಲ್ಲಿ, ಯಾವ್ಯಾವ ಪ್ರಜ್ಞೆಯಲ್ಲಿ ನಾವು ನಮ್ಮ ದೇಹವನ್ನು ಬಿಡ್ತೇವೆ ಆ ರೀತಿಯ ದೇಹವನ್ನು ಪಡಿತೇವೆ. ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ಏವೈತಿ ಕೌಂತೆಯ ಸದಾ ತದ್ ಭಾವ ಭಾವಿತ. ಸೊ ಯಾವಾಗ ನಾವು ಇದರಿಂದ ಸ್ಮರಣೆಯಿಂದ ಜೀವನ ಶುರು ಮಾಡೋದು ತೊಂದರೆ ಇಲ್ಲ. ಆದ್ರೆ ನಾವು ಅಂತ್ಯ ಸಮಯದಲ್ಲಿ ಆ ಪರೀಕ್ಷೆ, ಸೊ ಹೇಗ್ ಬೇಕಾದ್ರೂ ನಾವು ಇದ್ರೆ ವಿದ್ಯಾಭ್ಯಾಸ ತೊಂದರೆ ಇಲ್ಲ, ಆದ್ರೆ ಕೊನೆಯಲ್ಲಿ ಎಕ್ಸಾಮ್ ಪರೀಕ್ಷೆ ಪೇಪರ್ ಅಲ್ಲಿ ಚೆನ್ನಾಗಿ ಮಾಡ್ಬೇಕಲ್ಲಿ, ಅಲ್ಲಿ ಎಕ್ಸಾಮ್ ಅಲ್ಲ ಕಾಲದಲ್ಲಿ. ಆದ್ರೆ ಮಾಡ್ಬೇಕು ಅಂದ್ರೆ ಅದು ತಯಾರಿ ಕೂಡ ಆಗ್ಬೇಕು. ನಾವು ತಯಾರಾಗಿದ್ರೆ ನಾವು ಆ ಸಮಯದಲ್ಲಿ, ಪರೀಕ್ಷೆ ಸಮಯದಲ್ಲೂ ಕೂಡ 2 ಗಂಟೆ ಕಾಲ 3 ಗಂಟೆ ಕಾಲ ಆಗ ಸರಿಯಾಗಿ ಬರಿಬಹುದು. ಸೊ ಹಾಗೆ ಆ ಸಮಯದಲ್ಲಿ ನಾವು ಏನ್ ಸ್ಮರಣೆ ಬರ್ತೇವೆ ಅದ್ರ ಮೇಲೆ ನಮ್ಮ ನೆಕ್ಸ್ಟ್ ದೇಹ. ಸೊ ಅದೆಲ್ಲವೂ ಹಿಂದೆ ಎಷ್ಟೆಷ್ಟೋ ಜನ್ಮಗಳದ್ದು ಅದರ ಪ್ರಭಾವವಾಗಿ ನಮ್ಮ ಚಟುವಟಿಕೆಗಳು ಇವತ್ತು ಇದೆಲ್ಲ ಸೇರಿ ಕೊನೆಯ ಅಂತ್ಯ ದೇಹ ಬಿಡುವ ಸಮಯದಲ್ಲಿ ನಮ್ಮ ಪ್ರಜ್ಞೆ, ನಮ್ಮ ಸ್ಮರಣೆ, ಸೊ ಅದರ ಮೇಲೆ ನೆಕ್ಸ್ಟ್ ದೇಹ. ಸೊ ಒಂದು ರೀತಿ ಭರತ ಮಹಾರಾಜ ಯೋಚನೆ ಮಾಡಿದ್ರೆ, ಅವರ ತಂದೆ ಋಷಭದೇವ. ಸೊ ಋಷಭದೇವ ಭಗವಂತನ ಅವತಾರವೇ. ಸೊ ಅವರಿಂದಲೇ ಅವರು ನೇಮಕವಾಗಿದ್ದು ರಾಜನಾಗಿ. ಆದರೆ ಒಂದು ಸಮಯದಲ್ಲಿ ಅವರು ಕೃಷ್ಣ ಪ್ರಜ್ಞೆಯಲ್ಲಿದ್ದರು, ಅವರು ತುಂಬಾ ಒಂದು ಉನ್ನತ ಸ್ಥಿತಿಯಲ್ಲಿದ್ದರು. ಆದರೂ ಸ್ವಲ್ಪ ಭೌತಿಕ ಇದನ್ನು ಪಡೆದು, ಭೌತಿಕ ಒಂದು ಆಕರ್ಷಣೆಯನ್ನು ಪಡೆದು, ಒಂದು ಜಿಂಕೆ ಮೇಲೆ ಆಕರ್ಷಣೆ ಪಡೆದ್ರೆ ಅವರ ಪ್ರಜ್ಞೆ ಜಿಂಕೆ ಮೇಲೆ ಹೋಯಿತು. ಸೊ ಅಂತ್ಯ ಸಮಯದಲ್ಲಿ ಜಿಂಕೆಯನ್ನು ಸ್ಮರಿಸಿದ ದೇಹವನ್ನು ಬಿಟ್ಟು ಆಗಿ ಅವ್ರು ಜಿಂಕೆ ಆಗ್ಬೇಕಾಯ್ತು. ಸೊ ಹೀಗೆ ಈ ರೀತಿ ಇದೆ ಒಂದು ಎಚ್ಚರಿಕೆ, ಹೇಗೆ ನಾವು ಜೀವನದ ಪರ್ಯಂತ, ಜೀವನದ ಉದ್ದಕ್ಕೂ ನಾವು ಭಗವಂತನ ಆಸಕ್ತಿಯನ್ನೇ ಹೆಚ್ಚು 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 ಬೆಳೆಸ್ಬೇಕು. ಭಗವಂತನ ಭಕ್ತಿ ಚಟುವಟಿಕೆಗಳಿಂದ, ಶ್ರವಣ, ಕೀರ್ತನ, ಸ್ಮರಣ, ಅರ್ಚನಾ, ವಂದನ, ಭಕ್ತಿಯ ವಿಧ ಭಕ್ತಿ ಚಟುವಟಿಕೆಗಳಿಂದ ನಾವು ಹೆಚ್ಚಿಸ್ತಾ ಹೋಗ್ಬೇಕು.
ಇಲ್ಲ ಅಂದ್ರೆ ಅಂತ್ಯ ಸಮಯದ ಮೇಲೆ ನೆಕ್ಸ್ಟ್ ಮರುದೇಹ ನಮ್ಮ ಕರ್ಮದ ಅನುಸಾರ ದೈವ ಮತ್ತೆ ದೈವ ಭಗವಂತನ ನಿಯಮಗಳನ್ನು ಮಾಡಿದ ಪ್ರಕಾರ. ಸೊ ಹಾಗೆ ಆಗ್ಬಿಡ್ಬೋದಾ. ಸೊ ಒಂದು ರೀತಿ ಇಲ್ಲಿ ಆ ಎಚ್ಚರಿಕೆ ಭಗವಂತನು ಭರತ ಮಹಾರಾಜರ ಜೀವನದಿಂದ ನಿದರ್ಶನ. ಸ್ವಲ್ಪ ಸ್ವಲ್ಪ ಏನ್ ಹೇಳ್ತಾರೆ, ಕೇರ್ಲೆಸ್ನೆಸ್ ಸ್ವಲ್ಪ ಒಂದು ಸಮಯದಲ್ಲಿ ಅವರು ಅಷ್ಟು ಈ ಜಾಗರೂಕತೆಯನ್ನು ಸ್ವಲ್ಪ ಎಚ್ಚರವನ್ನು ತಪ್ಪಿಕೊಂಡ್ರು ಅಷ್ಟೇ. ಸೊ ಅದರಿಂದ ಅವರು ಪತನಗೊಂಡ್ರು. ಅದೇ ರೀತಿಯಲ್ಲಿ ಭಾಗವತದಲ್ಲಿ ಇನ್ನ ಈಗ ಉದಾಹರಣೆಗಳಿದೆ, ಭಗವಂತನ ಎಷ್ಟು ಕರುಣಾಮಯಿ ಅಂತ ಉದಾಹರಣೆಗಳು. ಸೊ ಹಾಗೆ ಭರತ ಮಹಾರಾಜರ ಜೀವನದಲ್ಲೂ ಭಗವಂತನ ಕರುಣಾಮಯಿನೇ. ನೆಕ್ಸ್ಟ್ ಅವರು ಅಲ್ಲಿಗೆ ಬಿಡ್ಲಿಲ್ಲ ಅವ್ರನ್ನ. ಅವ್ರ ಜಿಂಕೆ ಜೀವನದಲ್ಲೂ ಅವ್ರು ಕೃಷ್ಣ ಪ್ರಜ್ಞೆಯನ್ನು ಮುಂದುವರಿಸಿದ್ರು. ಮತ್ತೆ ಅವ್ರು ಮನುಷ್ಯನಾಗಿ ಹುಟ್ಟಿ ಬಂದು ಮತ್ತೆ ಅವ್ರು ಪರಿಪೂರ್ಣತೆ ಪಡೆದರು ಅವರು. ಆದರೆ ತಾತ್ಕಾಲಿಕವಾಗಿ ಅವರು ಅನುಭವಿಸ್ಬೇಕಾಯ್ತು ಅವರ ಒಂದು ರೀತಿ ಭಗವಂತನ ಇನ್ನೊಂದು ವಿಶೇಷವಾದ ಕೃಪೆ ಅವರಿಗೆ. ಸೊ ಹಾಗೆ ಇನ್ನೊಂದು ಕಡೆ ಅಜಾಮಿಳ. ಅಜಾಮಿಳನ ಜೀವನದಲ್ಲಿ ಮೊದಲಿಗೆ ಅವರು ಕೃಷ್ಣ ಪ್ರಜ್ಞೆ ಇದ್ರು, ಸ್ವಲ್ಪ ಆ ಒಂದು ಬ್ರಾಹ್ಮಣತ್ವವನ್ನು ಬೆಳೆಸಿದ್ರು ಅವರು. ಆದ್ರೆ ಕ್ರಮೇಣ ಅಲ್ಲಿಂದ ಪತನಗೊಂಡು ಒಂದು ವೇಶ್ಯ ಸಂಬಂಧದಿಂದ ಎಲ್ಲ ಪಾಪದ ಜೀವನ ಶುರು ಮಾಡಿದ್ರು ಅವರು. ಸೊ ಎಷ್ಟರ ಮಟ್ಟಿಗೆ ಅಂದ್ರೆ ಕೊನೆಗೆ ಅದಕ್ಕೆ ಪ್ರತಿಫಲವಾಗಿ ಯಮದೂತರು ಬಂದರು. ಯಮದೂತರು ಯಾಕೆ ಬರ್ತಾರೆ? ನಮ್ಮ ಪಾಪಕರ್ಮದ ಚಟುವಟಿಕೆಗಳು ಬರ್ತಾರೆ ಅವರು. ಇಲ್ಲಾಂದ್ರೆ ಅವ್ರು ಯಾಕೆ ಬರ್ತಾರೆ? ಪೊಲೀಸ್ ಯಾಕೆ ಬರ್ತಾರೆ? ಪೊಲೀಸ್ ಇವಾಗ ಒಂದು ಅರೆಸ್ಟ್ ವ್ಯಾರೆಂಟ್ ಇಟ್ಕೊಂಡು ಬರ್ತಾರೆ ನಮ್ಮ ಹತ್ರ ಅಂದ್ರೆ ನಾವೇನೋ ಮಾಡಿದ್ದೇವೆ, ನಾವು ಕಳ್ಳತನ ಮಾಡಿದ್ದೇನೆ, ಏನೋ ಮೋಸ ಮಾಡಿದ್ದೇನೆ, ನಾನು ಇನ್ನೇನೋ ಮಾಡಿರ್ಬೇಕು ನಾನು. ಸರ್ ಮಾಡಿಲ್ದೆ ಅವ್ರು ಸುಮ್ಮನೆ ಯಾಕೆ ಬರುತ್ತೆ? ಸುಮ್ಮನೆ ಯಾಕೆ ಅವರು ಅರೆಸ್ಟ್ ವ್ಯಾರೆಂಟ್ ಇಟ್ಕೊಂಡು ಬರ್ತಾರೆ? ಇಲ್ಲ ನಿಮಗೆ ಬೇಲು ಇಲ್ಲ, ನಾನ್ ಬೇಲಬಲ್ ವ್ಯಾರೆಂಟ್ ಇದು ಅದು. ಸೊ ನಾನೇನೋ ಮಾಡಿದ್ದೇನೆ, ನಾನು ಏನೋ ಒಂದು ಕಿತಾಪತಿ ಏನೋ ಆಗಿದೆ. ಸೊ ಹಾಗೆ ಯಮದೂತರು ಬಂದರು ಅಜಾಮಿಳನ್ನು ಕರ್ಕೊಂಡು ಹೋಗಕ್ಕೆ. ಆದರೆ ಮತ್ತೆ ಭಗವಂತನ ಕೃಪೆ, ಇನ್ನೊಂದು ಚಾನ್ಸ್ ಅವ್ರಿಗೆ. ವಿಷ್ಣುದೂತರನ್ನು ಕಳಿಸಿ ಅವ್ರಿಗೆ ಹೇಗೋ ಅವರು ಭಗವಂತನ ಹೆಸರನ್ನು ಹೇಳಿದ್ರು. ಅವರು ನಾರಾಯಣ ಅಂತ ಹೇಳಿದ್ರು, ಒಂದು ಅಸಹಾಯ ಸ್ಥಿತಿಯಲ್ಲಿ ಹೇಳಿದ್ರು. ಸೊ ಹಾಗೆ ಅವ್ರಿಗೆ ಮತ್ತೊಂದು ಅವಕಾಶ ಕೊಟ್ಬಿಟ್ರು. ಆ ಜೀವನದಲ್ಲೇ ಕೊಟ್ಟರು ಅವ್ರಿಗೆ ಇನ್ನೊಂದು ಅವಕಾಶ. ಯಮದೂತರು ಕರ್ಕೊಂಡು ಹೋಗ್ಲಿಲ್ಲ ಅವ್ರಿಗೆ. ಯಮದೂತರು ಕರೆದುಕೊಂಡು ಹೋಗದೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಸಮಯ ಅವಕಾಶ ಕೊಟ್ರು. ಇನ್ನೊಂದು ಸ್ವಲ್ಪ ಸಮಯ ಅವರ ಜೀವಾವಧಿ ವೃದ್ಧಿ ಆಯ್ತು. ಸೊ ಆ ಜೀವಾವಧಿಯಲ್ಲಿ ಅವ್ರು ಭಕ್ತಿ ಕಾರ್ಯಗಳು ಮಾಡಿದ್ರು ಮತ್ತೆ ಅವರು. ಸೊ ಮಾಡಿ ಮತ್ತೆ ಪರಿಪೂರ್ಣತೆ ಪಡೆದರು. ಸೊ ಇದು ಭಗವಂತನಿಗೆ ಬಿಟ್ಟದ್ದು. ಭಗವಂತನ ಯಾರಿಗೆ ಯಾವ ರೀತಿಯಲ್ಲಿ ಅವನ ಕೃಪೆಯನ್ನು ಕೊಡ್ತಾನೆ. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಹೀಗೆ, ನಿಮ್ಮ ಕರುಣೆಯಿಂದ ಸೊ ನಮಗೂ ಕೂಡ ಇವಾಗ ಅವಕಾಶ ಸಿಕ್ಕಿದೆ. ಸೊ ಈ ಪ್ರಜೆಗಳು ಹೇಳ್ತಾ ಇದ್ದಾರೆ, ಪೃಥು ಮಹಾರಾಜರೇ, ನೀವು ನಿಮ್ಮ ಉತ್ತಮ ಕಾರ್ಯಭಾರದಿಂದ, ನಿಮ್ಮ ಕೃಷ್ಣ ಪ್ರಜ್ಞೆಯ ಪ್ರಭಾವದಿಂದ ನಮಗೂ ಕೂಡ ನಾವು ಎಷ್ಟೆಷ್ಟೋ ಜನ್ಮಗಳು ನಷ್ಟ ದೃಷ್ಟಿಯಿಂದ ಇದ್ವಿ, ಎಷ್ಟೆಷ್ಟೋ ಜನ್ಮಗಳು ಭ್ರಮಣ ಮಾಡ್ತಾ ಇದ್ವಿ, ಭ್ರಾಮ್ಯತ ಇಲ್ಲಿ ಅಲ್ಲಿ ಸುತ್ತಾ ಇದ್ವಿ ನಾವು. ಏನೋ ಒಂದು ಒಂದ್ಸಲ ನೋಡ್ತೇವೆ ನಾವು, ವ್ಯಕ್ತಿಗಳು ಹೋಗ್ತಾ ಇರ್ತಾರೆ, ಸುಮ್ಮನೆ ತಿರುಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ನಗರಗಳಲ್ಲೂ ಎಲ್ಲ ನೋಡ್ತೇವೆ, ಜನರು ಸುಮ್ಮನೆ ಬೀದಿಯಲ್ಲಿ ಸುತ್ತಾ ಇರ್ತಾರೆ. ಸೊ ಯಾಕೆ ಸುತ್ತಾ ಇರ್ತಾರೆ? ಸುಮ್ಮನೆ ಸುತ್ತಾ ಇರೋ, ಅಲ್ಲಿಂದ ಈ ಕೊನೆಯಿಂದ ಆ ಕೊನೆಗೆ ಹೋಗೋದು, ಈ ಕೊನೆಯಿಂದ ಆ ಕೊನೆಗೆ ಹೋಗೋದು, ಬೀದಿಯಲ್ಲಿ ಸುತ್ತಾ ಇರೋ. ಸೊ ಇದೇ ರೀತಿ ನಾವು ಕೂಡ ಈ ಒಂದೊಂದು ದೇಹದಲ್ಲಿ ಇನ್ನೊಂದು ಜನ್ಮದಲ್ಲಿ ಸುತ್ತಾ ಇದ್ದೇವೆ. ಸೊ ಹೇಗೋ ಹಾಗೆ ಸುತ್ತಾ ನಮಗೆ ನಿಮ್ಮ ಒಂದು ಸಂಪರ್ಕದಿಂದ, ನಿಮ್ಮ ಒಂದು ಮಾರ್ಗದರ್ಶನದಿಂದ ಈಗ ನಮಗೆ ಎಚ್ಚರಿಕೆ ಆಗಿದೆ. ಈಗ ನಮಗೆ ಸರಿಯಾದ ದೃಷ್ಟಿ ಸಿಕ್ಕಿದೆ, ಸರಿಯಾದ ಜೀವನದ ಒಂದು ಗುರಿ ಸಿಕ್ಕಿದೆ ನಮ್ಗೆ. ಇಲ್ಲಾಂದ್ರೆ ಜೀವನದ ಗುರಿ ಇಲ್ಲ, ಜೀವನದ ಗುರಿ. ಸೊ ಎಲ್ಲರೂ ಕೇಳ್ತಾರೆ ಒಂದೊಂದ್ಸಲ ನಮಗೆ, ಪರ್ಟಿಕ್ಯುಲರ್ಲಿ ಸ್ಕೂಲು ಕಾಲೇಜಲ್ಲೆಲ್ಲ ಇದ್ದಾಗ, ಎಲ್ಲಾದ್ರೂ ಒಂದು ಹೊಸ ಶಾಲೆಗೆ ಹೊಸ ಕಾಲೇಜಿಗೆ ಸೇರಿದಾಗ ಪ್ರಶ್ನೆ ಮಾಡ್ತಾರೆ, ಏನು ನಿಮ್ಮ ಗುರಿ ಏನು, ನೀವೇನು ಜೀವನದಲ್ಲಿ ನೋಡಿ. ಸೊ ಪ್ರತಿಯೊಬ್ರು ಒಂದೊಂದು ರೀತಿ ಹೇಳ್ತಾರೆ, ನಾನು ಇಂಜಿನಿಯರ್ ಆಗ್ಬೇಕು, ನಾನು ಡಾಕ್ಟರ್ ಆಗ್ಬೇಕು, ನಾನು ಲಾಯರ್ ಆಗ್ಬೇಕು. ಸೊ ಇದು ಜೀವನದ ಗುರಿ ಅಂತ ನಾವು ಅಂದ್ಕೊಳ್ತೇವೆ. ಇಲ್ಲ, ಇದೆಲ್ಲ ನಮ್ಮ ಜೀವನದ ಗುರಿ. ಜೀವನದ ಗುರಿ ನಾವು ಕೃಷ್ಣ ಪ್ರಜ್ಞೆ ಮತ್ತೆ ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕು. ನಾವು ಕೃಷ್ಣ ಪ್ರಜ್ಞಾ ಜೀವಿಗಳು, ನಮ್ಮ ಸಹಜ ಧರ್ಮ ಅದು, ಸಹಜ ಸ್ವರೂಪ ಅದು. ಜೀವಿಯರ ಸ್ವರೂಪ ಹಾಯ್ ನಿತ್ಯ ಕೃಷ್ಣ ದಾಸ್. ಆದ್ರೆ ಈ ದೃಷ್ಟಿ ಇಲ್ಲ ನಮಗೆ ಅದನ್ನು ಬಿಟ್ಟು ಬೇರೆ ಏನೇನೋ ಗುರಿಗಳಿದೆ ನಮಗೆ. ಏನೇನೋ ನಾನು ಈ ತರ ಕಷ್ಟದಲ್ಲಿದ್ದೇನೆ, ಇಲ್ಲ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಯರು ಇಷ್ಟು ಕಷ್ಟದಲ್ಲಿದ್ದಾರೆ, ಸೊ ನಾನು ಅವ್ರಿಗೆ ಇದು ಕೊಟ್ಬಿಟ್ರೆ ಅದು ನನ್ನ ಗುರಿ, ನನ್ನ ಜೀವನ ಸಫಲ. ಅವ್ರಿಗೊಂದು ಮನೆ ಕೊಟ್ಬಿಟ್ರೆ ಸಫಲ, ಇಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ರೀತಿ ಆ ರೀತಿ ಒಂದು ಆರ್ಥಿಕ ಒಂದು ಸುಧಾರಣೆ ಆಗ್ಬಿಟ್ರೆ ಅದು ನಾವು ಸಕ್ಸಸ್ಫುಲ್ ಆಗಿ, ಈ ತರ ಗುರಿಗಳು ಅನ್ಕೊಳ್ತೇವೆ. ಇಲ್ಲ,
ಇದೆಲ್ಲ ತಾತ್ಕಾಲಿಕ ಗುರಿಗಳು. ಈ ಗುರಿಗಳು ಪಡೆದಿದ ತಕ್ಷಣವೇ ಮತ್ತೆ ಇನ್ನೊಂದು ಗುರಿ ಬರುತ್ತೆ, ಮತ್ತೆ ಇನ್ನೊಂದು ಬೇಕು ಅನ್ಸುತ್ತೆ, ಮತ್ತೆ ಇನ್ನೊಂದು ಬೇಕು, ಅದಕ್ಕೆ ಕೊನೆ ಇಲ್ಲ. ಸೊ ಭೌತಿಕವಾಗಿ ಈ ಗುರಿಗಳು ಇದಕ್ಕೆ ಕೊನೆ ಇಲ್ಲ. ಸೊ ಆಧ್ಯಾತ್ಮಿಕವಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಪಡೆದ್ರೆ ಯಾವ ಭೌತಿಕ ಸ್ಥಿತಿಯಲ್ಲಿದ್ರೂ ಕೂಡ ನಾವು ಭಗವಂತನ ಕೃಪೆಯಿಂದ, ಭಗವಂತನ ಅನುಗ್ರಹದಿಂದ, ಅವನ ರಕ್ಷಣೆಯಲ್ಲಿ ನಾವು ನಮ್ಮ ನಿಜ ಸ್ವರೂಪದಲ್ಲಿ ನಾವು ಕೂಡ ತೃಪ್ತರಾಗಿರ್ತೇವೆ. ಅದರ ಜೊತೆಗೆ ನಮ್ಮ ಜೊತೆ ಇರುವ ಎಲ್ಲ ನಮ್ಮ ಸಂಗಡಿಗರು ಅವರು ಕೂಡ ನಮ್ಮ ಜೊತೆಗೆ ತೃಪ್ತರಾಗ್ತಾರೆ. ಮತ್ತೆ ಅಂತಿಮವಾಗಿ ಭಗವಂತನು, ಶ್ರೀಕೃಷ್ಣನು, ಭಗವಂತನು ಕೂಡ ತೃಪ್ತನ. ಭಗವಂತನೇ ಯಾವಾಗಲೂ ತೃಪ್ತನೇ, ಆತ್ಮಾರಾಮ. ಆದ್ರೆ ನಮಗೋಸ್ಕರ ಅವನು ನಮ್ಮನ್ನು ಚಿಂತಿಸುತ್ತಾ ಅವನು ಅತೃಪ್ತ. ಸೊ ಆ ರೀತಿ ಅವನು ಈಗ ನಮ್ಮ ಜೊತೆಗೆ ಅವನ ಒಂದು ವಿಸ್ತರಣೆಯಾಗಿ ಪರಮಾತ್ಮನಾಗಿ ಬಂದಿದ್ದಾನೆ. ಪರಮಾತ್ಮನಾಗಿ ನಮ್ಮೊಟ್ಟಿಗೆ ಇದ್ದಾನೆ ಅವನು, ಪರಮ ಪುರುಷ. ಸೊ ನಮ್ಮ ಹೃದಯದಲ್ಲೇ ಇದ್ದಾನೆ ಅವನು, ನಮ್ಮೊಟ್ಟಿಗೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಸೊ ಅವನು ಕೂಡ ನಮ್ಮ ಜೊತೆಗೆ ಅವನು ಬಂದಿದ್ದಾನೆ. ಅವನು ಕೂಡ ಈ ಒಂದು ಭ್ರಾಮ್ಯತಾ, ಈ ಒಂದು ಭ್ರಮಣದಲ್ಲಿ ನಾವು ಹೋಗ್ತಾ ಇದ್ದೇವೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ. ಅವನು ಕೂಡ ನಮ್ಮ ಜೊತೆಗೆ ತಿರುಗ್ತಾ ಇದ್ದಾನೆ. ಮನುಷ್ಯನ ದೇಹ, ಪ್ರಾಣಿಯ ದೇಹ, ನಾಯಿಯ ದೇಹ, ಈ ಪಕ್ಷಿಯ ದೇಹ, ಕಾಗೆಯ ದೇಹ, ಕ್ರಿಮಿಯ ದೇಹ, ಸೊಳ್ಳೆಯ ದೇಹ, ಇದು ಜಿರಳೆಯ ದೇಹ. ಸೊ ಎಲ್ಲದರಲ್ಲೂ ಕೂಡ ನಾನು ಒಬ್ಬನೇ ಇಲ್ಲ. ಸೊ ನಾನು ಎಲ್ಲೋದ್ರೂ ಕೂಡ ನನ್ನ ಜೊತೆಗೆ ಕೃಷ್ಣನು ಕೂಡ ಪರಮಾತ್ಮನಾಗಿ ಅವನು ಕೂಡ ಸುತ್ತಾ ಇದ್ದಾನೆ. ಆದ್ರೆ ಅವನು ಇಲ್ಲಿ ಸುತ್ತಾ ಇದ್ದಾನೆ ಅಂದ್ರೆ ಅವನಿಗೆ ನಮ್ಮ ರೀತಿಯ ಸುಖ ದುಃಖ ಇಲ್ಲ. ಯಾಕಂದ್ರೆ ಅವನು ಯಾವಾಗಲೂ ಅವನ ನಿಜ ಸ್ಥಿತಿ ಕೃಷ್ಣ ಪ್ರಜ್ಞೆ ಅವನ ಒಡೆಯ, ಅವನು ಭೋಕ್ತ. ಸೊ ಅವನು ಆ ಸ್ಥಿತಿಯಲ್ಲೇ ಇದ್ದಾನೆ ಅವನು. ಸೊ ಅವನಿಗೆ ಯಾವಾಗಲೂ ಈ ಭೌತಿಕ ಪರಿಸ್ಥಿತಿಗಳು ಅವನಿಗೆ ಇದಾಗೋದಿಲ್ಲ. ಸೊ ಅದೇ ನಮಗಾಗುತ್ತೆ, ಯಾಕಂದ್ರೆ ಇಚ್ಛೆಗಳಿದೆ, ಭೌತಿಕ ಇಚ್ಛೆಗಳು. ಸೊ ಆಗಿರೋದ್ರಿಂದ ನಮಗೆ ಎಫೆಕ್ಟ್ ಆಗುತ್ತೆ, ನಮಗೆ ಒಂದು ರೀತಿ ಅನುಭವ ಆಗುತ್ತೆ. ಸುಖ ದುಃಖ ಎಲ್ಲ ಬೇರೆ ಬೇರೆ ಅದರ ಒಂದು ಮಿಕ್ಸ್ಚರ್. ಸೊ ಎಲ್ಲ ಕೂಡ ನಮಗೆ ಅನುಭವಗಳು ಮುಂದುವರಿತಾ ಇರುತ್ತೆ. ಆದ್ರೆ ಪರಮಾತ್ಮನಿಗೆ ಇಲ್ಲ. ಪರಮಾತ್ಮನು ಅವನು ಏಕ ಸಮಯದಲ್ಲಿ ಅವನು ಇದರ ಈಚೆ ಕೂಡ ಇದ್ದಾನೆ. ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತ. ಅವನ ಅಖಿಲಾತ್ಮ, ಅವನ ಪ್ರತಿಯೊಬ್ಬರ ಆತ್ಮ ಜೊತೆಗೆ ಇರೋ ಪರಮಾತ್ಮನು ಅಖಿಲ ಆತ್ಮರ ಜೊತೆಗಿದ್ದಾನು, ಅಖಿಲಾತ್ಮ. ಆದರೂ ಕೂಡ ಗೋಲೋಕ ಏವ ನಿವಸತಿ, ಅವನು ಗೋಲೋಕದಲ್ಲಿ ತನ್ನ ಸ್ವಧಾಮದಲ್ಲಿ ಅವನ ದಿವ್ಯ ಚಟುವಟಿಕೆಗಳಲ್ಲಿ, ಅವನ ದಿವ್ಯ ಆನಂದದಲ್ಲಿ ಅವನು ಸದಾ ಇರ್ತಾನೆ. ಸೊ ಅವನಿಗೆ ಇದೇನಾಗುದಿಲ್ಲ. ಓಕೆ, ಹರೇ ಕೃಷ್ಣ. ಸೊ ಯಾರದು ಏನಾದ್ರೂ ಹೇಳ್ತೀರಾ, ಏನೋ ಸೇರಿಸ್ತೀರಾ ಹೇಳ್ಬೋದು, ಇಲ್ಲ ಏನೋ ಪ್ರಶ್ನೆಗಳಿದ್ರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನಮ್ದು ಇದ್ರ ವಿಷಯದಲ್ಲಿ ಏನ್ ಡೌಟ್ ಇಲ್ಲ. ಈಗ ಚಾತುರ್ಮಾಸ ಅಲ್ಲ ಪ್ರಭುಜಿ, ಈಗ ಸೊಪ್ಪು ತಿನ್ಬಾರ್ದಲ್ಲ. ಹೌದು ಮಾತಾಜಿ. ಆದ್ರೆ ನನ್ಗೆ ಒಂದು ಡೌಟ್, ನಾವೀಗ ಒಗ್ಗರಣೆಗೆ ಇದಕ್ಕೆಲ್ಲ ಆಗ್ತೇವಲ್ಲ ಪ್ರಭುಜಿ, ಯಾವ್ದು ಇದು ಯಾವ್ದು ಕರಿ ಲೀವ್ಸ್, ಕರಿ ಲೀವ್ಸ್ ಎಲ್ಲ ಹಾಕ್ತೇವಲ್ಲ, ಅದು ತಿನ್ಬೋದಾ ಪ್ರಭುಜಿ? ಕರಿ ಲೀವ್ಸ್ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾರಲ್ಲ. ಸ್ವಲ್ಪ ಭಕ್ತರು ಒಂದೊಂದು ರೀತಿ ಹೇಳ್ತಾರೆ, ಆದ್ರೆ ಸಾಮಾನ್ಯವಾಗಿ ನೋಡಿದ್ರೆ ಅದು ಎಲೆನೇ ಅಲ್ಲ. ಅದು ತಿನ್ಬಾರ್ದಾಗದ್ರೆ. ಸ್ವಲ್ಪ ಜನ ಇಲ್ಲ ಪರವಾಗಿಲ್ಲ ಅದು ಹಾಕ್ತದೆ ಅಂತ ಇದು ಮಾಡ್ತಾರೆ. ನಾನು ಹಾಕುದೇ ಇಲ್ಲ ಪ್ರಭುಜಿ, ನಾನು ಒಗ್ಗರಣೆ ಹಾಕುದಿಲ್ಲ, ಈಗ ಬಿಟ್ಟೆ. ಇಲ್ಲ ಬೇರೆದಿದೆ ಎಲ್ಲ ಒಗ್ಗರಣೆ ಬೇರೆ ಹಾಕಿ. ಅಲ್ಲ, ಸಾಸಿವೆದೆಲ್ಲ ಹಾಕ್ಬಹುದು. ಸಾಸಿವೆ, ನಾನು ಜೀರಿಗೆ. ಹೌದು, ಸಾಸಿವೆ, ಜೀರಿಗೆ, ಇಂಗ್ ಅದೆಲ್ಲ ಹಾಕ್ಬಹುದು. ಹಾಗಾದ್ರೆ ಇದು ಕರಿಬೇವು ಹಾಕ್ಬಾರ್ದಲ್ಲ? ಕರಿಬೇವು ಸೊಪ್ಪು ಒಂದು ಬಿಟ್ಟು ಬಿಡಿ ಮಾತಾಜಿ, ಕರಿಬೇವು ಸೊಪ್ಪು ಇದೆ, ಕೊತ್ತಂಬರಿ ಸೊಪ್ಪು ಅದು ಕೂಡ ಈ ಟೈಮಲ್ಲಿ ಸ್ವಲ್ಪ. ಅದು ಒಣಮೆಣಸಿನಕಾಯಿ ಹಾಕಿ, ಒಣಮೆಣಸಿನಕಾಯಿ ಒಣಮೆಣಸಿನಕಾಯಿ ಎಲ್ಲ ಹಾಕ್ಬಹುದು. ಹರೇ ಕೃಷ್ಣ ಪ್ರಭುಜಿ, ತರಕಾರಿಗಳನ್ನ ತಿನ್ಬಾರ್ದು ಅಂತ ಹೇಳ್ತಾರಲ್ಲ, ತಿನ್ಬಾರ್ದಾ? ತರಕಾರಿ ತಿನ್ಬಹುದು ಮಾತಾಜಿ, ಸೊಪ್ಪು ತಿನ್ಬೇಡಿ ಅಷ್ಟೇ. ಅಲ್ಲ, ಒಂದೊಂದು ಕಡೆ ಒಬ್ಬೊಬ್ರು ಸ್ವಲ್ಪ ಇದರಲ್ಲಿ ಸಂಪ್ರದಾಯಗಳಲ್ಲಿ ಸ್ವಲ್ಪ ತುಂಬಾ ಇದೆ ನಿಯಮಗಳು. ಶ್ರೀಲ ಪ್ರಭುಪಾದರು ಅಷ್ಟು ಹೆಚ್ಚು ಇದ್ ಮಾಡ್ಕೊಳ್ಳಿಲ್ಲ. ಅವರು ತುಂಬಾ ಸರಳವಾಗಿ ಅಟ್ಲೀಸ್ಟ್ ಒಂದು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿರು ತರಕಾರಿ ಅದನ್ನ ತಗೊಳ್ಬೇಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಓಕೆ, ಆಯ್ತು. ನೀ ಇವರನ್ನೇ ಕೊನಾರ ಅಪ್ಪುಜಿ ಅಂತ.